ತಾಲೂಕಿನ ಬೊಳುವಾರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಿಂಟ್ ಹೌಸ್ ಸಂಸ್ಥೆ ಹೊಸ ತಂತ್ರಜ್ಞಾನದೊಂದಿಗೆ ಸ್ಥಳಾಂತರಗೊಂಡು ಇಂದು ನೆಹರು ನಗರದ ಅಶ್ವಿನಿ ಕಾಂಪ್ಲೆಕ್ಸ್ನ ಮೊದಲನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ಮಂಗಳೂರು ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ಮಾಲಕ ಅಜಯ್ ನಾಯಕ್ ಸಂಸ್ಥೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಪುತ್ತೂರು ಮುಳಿಯ ಜ್ಯುವೆಲ್ಲರ್ಸ್ನ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ದೀಪ ಪ್ರಜ್ವಲನೆ ಮಾಡಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಮಾಣಿ ಬಾಲ ವಿಕಾಸ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಪಿ ಶೆಟ್ಟಿ, ಪುತ್ತೂರು ಯೂನಿಯನ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಸುರೇಶ್ ನಾಯ್ಕ್ ಬಿ, ಪುತ್ತೂರು ಮೈತ್ರಿ ಎಲೆಕ್ಟ್ರಿಕ್ ಕಂಪನಿ ಮಾಲಕ ರವಿನಾರಾಯಣಿಯಂ, ಪುತ್ತೂರು ಅಶ್ವಿನಿ ಫೈನಾನ್ಸ್ನ ರಾಜಾರಾಮ್ ಪಾಲ್ಗೊಂಡಿದ್ದರು. ಯೋಗೀಶ್ ಆಚಾರ್ಯ, ಶೋಭಾ ಸಂಸ್ಥೆಯ ಮಾಲಕ ಸುಮಂತಾಚಾರ್ಯ ಮಾಣಿ ಸ್ವಾಗತಿಸಿದರು. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ವಿಶ್ವಮೇತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ನಮಸ್ಕರಿಸುತ್ತಾ ಇವತ್ತು ಪುತ್ತೂರಿನಲ್ಲೊಂದು ವಿಶೇಷ ಉದ್ಯಮವನ್ನು ಸುಮಂತಾಚಾರ್ಯ ಅವರು ಪ್ರಾರಂಭ ಮಾಡಿದ್ದಾರೆ. ಶ್ರೀ ಸುಮಂತಾಚಾರ್ಯ ಅವರು ಬಹಳಷ್ಟು ಸಮಯ ಹಿಂದೆಯೇ ನಮಗೆ ಪರಿಚಿತರು. ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ಶೋರೂಮಿನ ಪ್ರಾರಂಭದ ಸಂದರ್ಭದಲ್ಲಿ ಈಗಾಗಲೇ ಮೈತ್ರಿ ರವಿಯಣ್ಣನವರು ಹೇಳಿದ ರೀತಿಯಲ್ಲಿ ಗಂಟೆಗಳ ಇತಿಮಿತಿ ಇಲ್ಲದೆ ಕೆಲಸ ಮಾಡಿದಂತೆ ಆ ಕ್ಲಬ್ದ ಸಮಯ ನಮ್ಮ ಶೋರೂಮ್ ಕೂಡ ಹಾಗೆ ಬಹಳ ಅರ್ಜೆಂಟ್ನಲ್ಲಿ ಬಹಳ ತುರ್ತಾಗಿ ಓಪನ್ ಆಗೋ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಅತ್ಯಂತ ಒಂದು ನಾಜೂಕತೆಯಿಂದ ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಟ್ಟಂಥದ್ದು ಸುಮಂತಾಚಾರ್ಯ ಅವರು ಇವತ್ತು ಈ ಒಂದು ಪುತ್ತೂರಿಗೆ ಅಗತ್ಯ ಇರುವಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅವರು ಮುತುವರ್ಜಿವಹಿಸಿ ಹೇಳಿದಂಥದ್ದು ಏನು ಅಂತ ಹೇಳಿದರೆ, ಇಕೋ ಸಾಲ್ವೆಂಟ್ ಪ್ರಿಂಟನ್ನು ಅವರು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ಈಗಾಗಲೇ ನಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಈ ಫ್ಲೆಕ್ಸ್ಗಳು ಯಾವ ತೊಂದರೆ ಮಾಡ್ತವೆ ಅಂತ ಹೇಳೋದು ತಮಗೆ ಗೊತ್ತಿದೆ. ವಿಶೇಷವಾಗಿ ದನಗಳು ಅದನ್ನು ತಿನ್ನುವಂಥದ್ದು ಅಥವಾ ಅಲ್ಲಲ್ಲಿ ಬೇರೆ ನೀರು ನೆಲಕ್ಕೆ ಇಂಗುವುದನ್ನು ತಡೆಯುವಂಥದ್ದು ವಿಷಯಗಳು ನಡೀತವೆ ಫ್ಲೆಕ್ಸಿಂದಾಗಿ. ಅದರ ಬದಲು ಈ ಒಂದು ಇಕೋಸಾಲ್ವೆಂಟ್ ಒಂದು ಬ್ಯಾನರ್ಗಳನ್ನು ಪ್ರಿಂಟ್ ಮಾಡೋದರಿಂದಾಗಿ ಅದು ನೆಲದೊಟ್ಟಿಗೆ ಸೇರಿ ಹೋಗ್ತದೆ ಹಾಗೂ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ. ಸೊ ಅಂತಹ ಒಂದು ಪ್ರಿಂಟನ್ನು ದೊಡ್ಡ ಸ್ಕೇಲಿನಲ್ಲಿ ಅಂದರೆ ದೊಡ್ಡ ಸೈಜ್ನಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ತಾವು ನೋಡಿದ ಪ್ರಿಂಟಿಂಗ್ ಮೆಷಿನ್ನ ಮುಖಾಂತರ ಅದನ್ನು ಅವರು ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾವು ಗಮನಿಸೋದಾದರೆ ಈ ಟೈಲ್ಸ್ ಇವತ್ತಿಗೆ ಕ್ವಿಕ್ಕಾಗಿ ಒಂದು ಆಫೀಸ್ ಅಂತೇಳಿ ಹೇಳಿದಾಗ ಆಫೀಸ್ನ ಒಂದು ಪ್ರೆಸೆಂಟೇಷನ್ ಬೇಕಾಗ್ತದೆ. ಹಾಗೆಂತೇಳಿ ನಾವು ಅದನ್ನು ಸಂಪೂರ್ಣವಾಗಿ ಟೈಲ್ಸ್ ಮಯ ಮಾಡಲಿಕ್ಕೆ ಹೋದರೆ ನಾಳೆ ಈ ಆಫೀಸಿಂದ ಬೆಳೆದು ನಾವು ಇನ್ನೊಂದು ದೊಡ್ಡ ಆಫೀಸಿಗೆ ಹೋಗ್ಲಿಕ್ಕೆ ಇರ್ಬೋದು. ಹಾಗೆ ಇದಕ್ಕೆ ಖರ್ಚು ಮಾಡಿದಂಥ ಸುಮಾರು ಕಂಡಪಟ್ಟೆ ಖರ್ಚು ಮಾಡಿದರೆ ಅಥವಾ ಸಮಯ ಖರ್ಚು ಮಾಡಿದರೆ ಇವತ್ತು ಏನು ಅಂತ ಹೇಳಿದರೆ ಬಾಡಿಗೆ ಕೂಡ ದೊಡ್ಡದೆ. ಸೊ 15 ದಿವಸ, 1 ತಿಂಗಳು, 2 ತಿಂಗಳೆಲ್ಲ ಒಂದು ನಾವು ಅದನ್ನು ಖರ್ಚು ಮಾಡಿ ಅದನ್ನು ನಾವು ಸೆಟಪ್ ಮಾಡುವಾಗ ನಮ್ಗೆ 2 ತಿಂಗಳ ಬಾಡಿಗೆ ಹೋಗ್ತದೆ. ಅದರ ಬದಲು ಇದು 2 ದಿವಸದಲ್ಲಿ ಪ್ರಿಂಟ್ ಮಾಡಿ ಫಿಕ್ಸ್ ಮಾಡಿದರೆ ನೋಡಿ, ಇದು ಟೈಲ್ಸ್ ರೀತಿಯಲ್ಲಿ ನಿಮಗೆ ದೂರದಿಂದ ನಾವೀಗ ಹೇಳದಿದ್ದರೆ ಅದು ಗೊತ್ತಾಗೋದಿಲ್ಲ ಟೈಲ್ಸ್ ಅಂತ. ಸೊ ಆ ರೀತಿಯ ಒಂದು ಪ್ರಿಂಟನ್ನು ವಿಶೇಷವಾಗಿ ಮಾಡುವ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಸೊ ಅವರಿಗೆ ಮಾಲಿಂಗೇಶ್ವರನು ಆಯುರಾರೋಗ್ಯ, ಐಶ್ವರ್ಯ ಹಾಗೂ ವಿಶೇಷ ಅಭಿವೃದ್ಧಿಯನ್ನು ಈ ಒಂದು ಸಂಸ್ಥೆಯಲ್ಲಿ ಕೊಡಲಿ ಅಂತ ಹಾರೈಸುತ್ತಾ, ಈ ಪ್ರಿಂಟಿಂಗನ್ನು ಮೆಷಿನ್ಸ್ಗಳು ಬಂದಾಗ ನಮಗೆ ಭಾಳಷ್ಟು ಹಿಂದೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಅನಿಸಿತ್ತು ಏನು ಅಂತ ಹೇಳಿದರೆ, ಅಲ್ಲ ಈ ಹಾಗಾದರೆ ಕೈಯಲ್ಲಿ ಕೆಲಸ ಮಾಡೋರು, ಪ್ರಿಂಟಿಂಗ್ ಮಾಡೋರು ಅಂದರೆ ಚಿತ್ರ ಬಿಡಿಸುವ ಆರ್ಟಿಸ್ಟ್ಗಳಿಗೆ ಅವರಿಗೆಲ್ಲ ನಾಳೆ ಈ ಕೆಲಸ ಹೋಗ್ತದಾ, ಸೊ ಎಲ್ಲ ಮಿಷಿನೇ ಮಾಡ್ತದ ಅಂತ ಹೇಳುವಂಥ ವಿಷಯವನ್ನು ನಾವೊಂದು ಸಂದರ್ಭದಲ್ಲಿ ಎಲ್ಲರೂ ಅನಿಸ್ಕೊಳ್ತಾ ಇದ್ದೀವಿ. ಆದರೆ ಅದು ಅಲ್ಲ ಅಂತ ಹೇಳುವಂಥದ್ದನ್ನು ಇವತ್ತು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಯಾವ ಕೆಲಸವನ್ನು, ಇದು ನಾಜೂಕು ಕೆಲಸ, ಇದರಲ್ಲಿ ಕ್ರಿಯೇಟಿವಿಟಿ ಇರುವ ಕೆಲಸ, ಅದು ವಿಶ್ವಕರ್ಮರೇ ಮಾಡಬೇಕು. ಆ ವಿಶ್ವಕರ್ಮರಿಗೆ ಬಂದಂತಹ ಆ ಚಾಕಚಕ್ಯತೆ ಏನಿದೆ ಅದು ಬೇರೆಯವರು ಮಾಡಿದರೆ ಆ ರೀತಿಯಲ್ಲಿ ಅದು ಬರೋದಿಲ್ಲ ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ಸುಮಂತಾಚಾರ್ಯ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮಿಷಿನ್ ಬಂದದ್ದರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮಿಷಿನ್ ಬಂದದ್ದನ್ನು ನಾವು ಉಪಯೋಗ ಮಾಡಲಿಕ್ಕೆ ಪುನಃ ನಮ್ಮ ತಲೆಯೇ ಬೇಕಾಗ್ತದೆ. ಅದು ವಿಶೇಷವಾಗಿ ವಿಶ್ವಕರ್ಮನ ಅನುಗ್ರಹದಿಂದ ಈ ಒಂದು ಸಂಸ್ಥೆ
ಉತ್ತಮವಾಗಿ ಬೆಳಗಲಿ. ಪುತ್ತೂರಿನ ಇಂದ ಪ್ರಾರಂಭ ಆದ ಹತ್ತೂರ ಒಡೆಯ ಅಂತ ಹೇಳ್ತೇವೆ. ಹಾಗಾಗಿ ಈ ಹತ್ತೂರಿಗೂ ಹೆಚ್ಚು ಈ ಒಂದು ಸಂಸ್ಥೆ ಬೆಳೀಲಿ ಅಂತ ಹೇಳುವಂಥದ್ದನ್ನು ಆಶಿಸ್ತಾ ನಾನು ಶುಭ ಹಾರೈಸ್ತೇನೆ. ವಂದನೆ. ಸುಮಂತಾಚಾರ್ಯರೇ ಅವರ ಬಳಗದವರಿಗೆ ಒಂದು ಅತ್ಯಂತ ವಿನೂತನವಾದಂತಹ ಮತ್ತು ಈಗಾಗಲೇ ಹೇಳಿದರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಪ್ರಾರಂಭಿಸಿದಂತಹ ಒಂದು ಉದ್ಯಮ. ನಮ್ಮ ದೇಶ ಬಹಳ ಆರ್ಥಿಕತೆಯಲ್ಲಿ ಇವತ್ತು ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದೆ, ಇನ್ನು 3ನೇ ಸ್ಥಾನಕ್ಕೆ ಹೋಗುವಂಥ ಯೋಚನೆಯಲ್ಲಿ ನಾವಿದ್ದೇವೆ. ಅಂಥ ಸಂದರ್ಭದಲ್ಲಿ ನಿರುದ್ಯೋಗ ಅಂತ ಹೇಳುವಂಥ ಈ ಒಂದು ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಆ ನಿರುದ್ಯೋಗ ಅಲ್ಲ, ಉದ್ಯೋಗವನ್ನು ಹೇಗೆ ನಮ್ಮ ಕೌಶಲ್ಯವನ್ನು ಉದ್ಯಮವಾಗಿ ಮಾಡಬಹುದು ಅಂತ ಹೇಳುವುದನ್ನು ಸುಮಂತಾಚಾರ್ಯ ಮತ್ತು ಅವರ ಬಳಗದವರು ಕಳೆದ 10 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೌಶಲ್ಯವನ್ನು ತೋರ್ಪಡಿಸುವ ಉದ್ಯಮಗಳಿಗೆ ಬೇಕಾದ ರೀತಿಯಲ್ಲಿ ಮುಖ್ಯವಾಗಿ ತೋರ್ಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅತ್ಯಂತ ಕಡಿಮೆ ಪ್ರದೇಶದಲ್ಲಿರುವಂತಹ ಮೆಷಿನನ್ನು ಅಳವಡಿಸುವ ಮೂಲಕ ಇವತ್ತು ಪುತ್ತೂರಿಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಪುತ್ತೂರಿನ ಜನತೆ ಅವರಿಗೆ ಸಹಕಾರ ಮಾಡುವ, ಇಂತಹ ಉದ್ಯಮಗಳು ಇನ್ನಷ್ಟು ನಡೀಲಿ, ಆ ಮೂಲಕ ದೇಶದ ಆರ್ಥಿಕತೆ ಸಬಲವಾಗಲಿ ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಸುಮಂತಾಚಾರ್ಯರು ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಲಿಂಗೇಶ್ವರ ಅನುಗ್ರಹ ನಮ್ಮೆಲ್ಲರಿಗೂ ಸರ್ ಕೇಳ್ತಾ ಇದ್ದಾರೆ ಓಲ್ಡ್ ಸ್ಟೂಡೆಂಟ್ ಅಂತ. ಹೌದು, ಓಲ್ಡ್ ಸ್ಟೂಡೆಂಟ್ ಕೂಡ ಹೌದು. ಬಾಲವಿಕಾಸ ಅವರ ತಂದೆ ಕೂಡ ನಮ್ಮ ಎಂಪ್ಲಾಯ್, ಹೈಯೆಸ್ಟ್ ಸರ್ವಿಸ್ ಮಾಡಿದವರು ಸದಾಶಿವಾಚಾರ್ಯ ನಮ್ಮ ಸಂಸ್ಥೆ. ಸೊ ಅವರು ಹೋದ ವರ್ಷ ರಿಟೈರ್ಡ್ ಆಗಿದ್ದಾರೆ. ತದನಂತರ ಸುಮಂತ್ ಬಾಲವಿಕಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ನಂತರ ನೆಕ್ಸ್ಟ್ ಜನರೇಷನ್. ಅದು ಹೇಗೆ ಅಂತ ಹೇಳಿದ್ರೆ ಬಾಲವಿಕಾಸದ ಒಂದು ಪಿಲ್ಲರ್ ಅಂತಲೇ ಹೇಳ್ತೇವೆ. ಇಂಟೀರಿಯರ್ ಬೇಕಾದ್ರೆ ಇಂಟೀರಿಯರ್ಗೆ ರೆಡಿ ಇದ್ದಾನೆ, ಮೊಮೆಂಟ ಬೇಕಾದ್ರೆ ಮೊಮೆಂಟ ರೆಡಿ ಇದೆ. ಇನ್ನು ಮುಂದೆ ಒಂದು ಮೆಡಲ್ ಕಾಣ್ತಾ ಇದೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಮೆಡಲ್ ಎಲ್ಲಿ ಆಗಿರ್ಲಿಕ್ಕಿಲ್ಲ, ಅದು ಬಾಲವಿಕಾಸಕ್ಕೆ ಮಾಡಿಕೊಟ್ಟಿದ್ದಾನೆ. ಅದನ್ನು ಹುಡುಕುವಂಥದ್ದು ಹೊಸತನ್ನು ಅವನಿಗೆ ಎಷ್ಟು ಹೇಳಿದ್ರೆ ಆಯ್ತು ಸುಮಂತ್ ಹೀಗೆ ಆಗಬೇಕು ಅಂತ. ಸೊ ನನಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾನೆ, ಬಾಲವಿಕಾಸದ ಒಂದು ಪಿಲ್ಲರ್ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ. ಸೊ ಇಂಥ ಹೊಸತನಗಳನ್ನು ಹುಡುಕುವಂಥ ರೀತಿಯಲ್ಲಿ ನಾನು ಅವನಿಗೆ ಹೇಳ್ತಾ ಇದ್ದೆ. ನನಗೆ ನನ್ನ ಮನೆಯ ಇಂಟೀರಿಯರ್ ಆಗುವಾಗ ವಾಲ್ಪೇಪರ್ಗಳನ್ನು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ದಾನೆ ಬ್ಯಾಂಗ್ಳೂರಲ್ಲಿ. ಸುಮಂತ್ ಅದರ ಬದಲು ನಾವು ನಮ್ಮದೇ, ಈಗ ನನ್ನ ತಂದೆ ತಾಯಿಯ ಫೋಟೋ ಬೇಕು ಅಥವಾ ಏನಾದರೂ ಬೇಕು ಅಂಥದನ್ನು ವಾಲ್ಪೇಪರ್ ಮಾಡಲಿಕ್ಕೆ ಆಗೋದಿಲ್ವಾ? ಮೋಸ್ಟ್ಲಿ ಅವತ್ತಿನಿಂದ ಸರ್ಚ್ ಶುರು ಮಾಡಿ ನಾನು 1.5 ವರ್ಷದಲ್ಲಿ ಸರ್ಚ್ ಮಾಡಿ ಒಂದು ದಿವಸ ಬಂದು ಹೇಳ್ತಾರೆ ಸಿಕ್ಕಿದ್ದು ಮ್ಯಾಷನ್ನ ಸಿಕ್ಕಿದ್ದು. ಅದನ್ನು 6-7 ತಿಂಗಳಲ್ಲಿ ಪುತ್ತೂರಿಗೆ ಪರಿಚಯಿಸಿದ್ದೇನೆ ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಅಂತ ಹೇಳ್ತಾ ಇದ್ರು. ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ 2-3 ಮಿಷಿನ್ ಇರ್ಬೋದು ಅಷ್ಟೇ. ಯಾಕಂದ್ರೆ ನಾನು ಅಷ್ಟು ರಿಸರ್ಚ್ ಮಾಡಿದ್ದೆ. ನನ್ನ ಶಾಲೆಗೆ ABCDಯ ವಾಲ್ಪೇಪರ್ ಬೇಕು ಅಂತ ಹೇಳಿದ್ದೆ ಆ ಟೈಮಲ್ಲಿ. ಆವಾಗ ಫ್ಲೆಕ್ಸಲ್ಲಿ ಮಾಡಿ ತಂದಿದ್ದ ಮನುಷ್ಯನ. ಒಂದು ದಿವಸ ನಾನು ಇದನ್ನು ವಾಲ್ಪೇಪರ್ ರೀತಿಯಲ್ಲಿ ತರ್ತೇನೆ ಅಂತ ಹೇಳಿದ್ದ. ಅದನ್ನು ಇವತ್ತು ನೋಡ್ತೇನೆ, ಇಲ್ಲಿ ABCD ಉಂಟು ನೋಡಿ, ಅದು ಮಾಡಿ. ಸೊ ಇಂಥ ಒಂದು ಛಲಗಾರ ಇವನು ಬೆಳೀತಾನೆ. ಇಂಥದ್ದು ಬೇಕು, ಹೊಸ ಜನರೇಷನ್ಗೆ ಏನು ಬೇಕು ಅದನ್ನು ಕೊಡುವಂಥ ಒಂದು ಹಠ ಇವನಲ್ಲಿದೆ. ಇವನಿಗೆ ದೇವರು ಎಲ್ಲ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ತಂದುಕೊಡ್ಲಿ. ಇನ್ನು ಈ ಪ್ರಿಂಟ್ ಹೌಸ್ ಇನ್ನೂ ದೊಡ್ಡದಾಗಲಿ, ಇನ್ನು ಹೊಸ ವಿಷಯಗಳಲ್ಲಿ ಹುಟ್ಟಿಕೊಡ್ಬೇಕು, ಹೊಸದನ್ನು ಪರಿಚಯಿಸಬೇಕು. ಇಲ್ಲಿ ಏನು ನೋಡಿದ್ರು ಹೊಸದೇ. ಅವನ ಗಮನಿಸ್ತಾ ಇದ್ದೇವೆ ವಾಲ್ಪೇಪರ್. ಇಲ್ಲಿ ಒಂದು ಲೈಟ್ ಇದೆ. ಇವನು ಮೊನ್ನೆ ಹೇಳ್ತಾರೆ ಸನ್ಮಾನ ಪತ್ರಗಳನ್ನು ಈ ಥರ ಮಾಡಬಹುದು, ಲೈಟ್ ಹಾಕಿ ಇನ್ನೂ ಹೈಲೈಟ್ ಆಗುವಂಥದ್ದು, ಮೆಡಲ್ಗಳಿರ್ಬೋದು. ಸೊ ಎಂತ ಇದ್ರೂ ಇಲ್ಲಿ ಹೊಸದೇ. ಇವತ್ತು ನೋಡ್ತಾ ಇರುವಂಥದ್ದು ನಮಗೆಲ್ಲ ಹೊಸದೇ ಸರ್. ಸೊ ಇಂಥದನ್ನು ಇನ್ನೂ ಹೆಚ್ಚೆಚ್ಚು ಪರಿಚಯಿಸಿ ನಮ್ಮ ತರಲಿ. ಮತ್ತೊಂದು ಇವರೆಲ್ಲ ಹೇಳಿದ ಹಾಗೆ ಅದಕ್ಕೆ ಟೈಮ್ ಇಲ್ಲ. ಇವಾಗ ಕೇಳಿದ್ರೆ ನಿಮ್ಮ ಟೈಮಿಂಗ್ಸ್ ಎಷ್ಟು ಅಂತ ನಾನು ಹೇಳಿದೆ. ಅವ್ನು ಟೈಮಿಂಗ್ಸ್ ಇರಲಿಕ್ಕೆ ಕಷ್ಟ ಆಗ್ಬೋದು ಅಂತ. ಯಾಕಂದ್ರೆ ಅವನು ಜಾಸ್ತಿ ದುಡಿಯೋದು ರಾತ್ರಿ 12 ಗಂಟೆ ನಂತರ. ಯಾಕಂತ ಹೇಳಿದ್ರೆ ನನಗೆ ಕಿರಿಕಿರಿ ಆಗಬಾರ್ದು. ನನಗೆ ಹೇಳಿದ್ದಾನೆ ನನಗೆ ಯಾರು ಉಪದ್ರ ಇರಬಾರ್ದು. ಎಷ್ಟೋ ಫಂಕ್ಷನ್ಗಳು ನಾವು ರಾತ್ರಿವರೆಗೆ ಏನಿರೋದಿಲ್ಲ ಸ್ಟೇಜಲ್ಲಿ ಬಾಲವಿಕಾಸದಲ್ಲಿ. ನಾನು ಸುಮಂತ್ ಆಗ್ತದಲ್ಲ ಮೈಸೂರು, ನೀವು ಬೆಳಿಗ್ಗೆ 9 ಗಂಟೆಗೆ ಬನ್ನಿ ಅಲ್ಲ, ನೆಮ್ಮದಿಯಲ್ಲಿ ಬನ್ನಿ, ನೀವು ಶೂ ಎಲ್ಲ ಹಾಕೊಂಡು ಟೈಟ್, ನಾನು ನಿಮ್ಗೆ ಎಂತ ಟೆನ್ಷನ್ ಕೊಡೋದಿಲ್ಲ ಅಂತ. ಬರುವಾಗ ಎಲ್ಲ ರೆಡಿ ಆಗಿರ್ತದೆ. ಅದು ಸುಮಂತಿನಿಂದ ಮಾತ್ರ ಸಾಧ್ಯ ಮತ್ತು ಅವರ ತಂಡದಿಂದ. ಉತ್ತಮವಾದ ತಂಡ, ಒಬ್ಬನಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಒಂದು ಫೋಟೋ ಇದೆ ನೋಡಿ, ಆ ತಂಡ ನಾನು ಯಾವತ್ತೂ ನೋಡ್ತಾ ಇರ್ತೇನೆ. ಇವನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಂಥ ತಂಡವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸುವಂತಹ ಶಕ್ತಿ ಕೂಡ ಅವನಿಗೆ ದೇವರು ಕೊಟ್ಟಿದ್ದಾರೆ. ನೋಡಲಿಕ್ಕೆ ಸಣ್ಣ ಜೀವ ಆದರೂ ಅದು ಎತ್ತರದಲ್ಲಿ, ಯಾವತ್ತೆತ್ತರದಲ್ಲಿ ಎಲ್ಲಿ ಸಮಸ್ಯೆ ಇರ್ತದೆ ದುಃಖದಲ್ಲಿ ಸುಮಂತ ಇರ್ತಾನೆ. ಕೆಲಸದವರನ್ನು ಕಳಿಸೋದಿಲ್ಲ, ಅವನು ಕಳಿಸಿ ಅದು ಹತ್ತಿ ಸರಿ ಉಂಟಂತ ನೋಡಿ ಮತ್ತೆ ಅವರನ್ನು ನಿಲ್ಲಿಸ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಇರ್ತೇನೆ ನಾನು. ತಾನು ಕೆಲಸ ಮಾಡಿಕೊಂಡು ಉಳಿದವರನ್ನು ದುಡಿಸುವಂತಹ ಶಕ್ತಿ ಇರೋದು ಸುಮಂತಿಗೆ. ಹಾಗಾಗಿ ಇದು ಒಂದು ಉತ್ತಮವಾದ ಸಂಸ್ಥೆಯಾಗಿ ಇಲ್ಲಿ ಬೆಳೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ದೇವರ ಅನುಗ್ರಹ, ನಮ್ಮೆಲ್ಲರ ಪ್ರೀತಿ ಸದಾ ನಿನ್ನ ಮೇಲೆ ಇರ್ತದೆ ಸುಮಂತ್.
ನಾವು ಯಾವತ್ತೂ ನಿಮ್ಮೊಟ್ಟಿಗೆ ಇದ್ದೇವೆ. ಹೊಸತನಕ್ಕೆ ನಾವು ಕೂಡ ಕಾಯ್ತಾ ಇರ್ತೇವೆ. ಹೊಸತನ್ನ ಪರಿಚಯಿಸಿ ನಮಗೆ ಕೂಡ ತೋರಿಸಿದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ ಅಲ್ವಾ ಸರ್? 100% ಕೊಡ್ತೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮ್ಮನ್ನೆಲ್ಲ ಕರೆದು ಇಲ್ಲಿ ಗೌರವಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಮಾತನ್ನು ಇಷ್ಟ. ಸುಮಂತ್ ಅಂತ. ನಾನು 2014ರಿಂದ ಪ್ರಿಂಟ್ ಹೌಸ್ ಅಂತ ಹೇಳೋ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. LED ಸೈನ್ ಬೋರ್ಡ್ ಹಾಗೂ ಔಟ್ಡೋರ್ ಬೋರ್ಡ್ಗಳನ್ನೆಲ್ಲ ಮಾಡ್ತಾಯಿದ್ದೆವು. ಮತ್ತು ಇಂಟೀರಿಯರ್ ಬ್ರ್ಯಾಂಡಿಂಗ್ ಅಂಥದ್ದೆಲ್ಲ ಮಾಡ್ತಾಯಿದ್ದೆವು. ಇದೀಗ ಹೊಸತಾಗಿ ಒಂದು ಪರಿಚಯ ಮಾಡ್ತಾಯಿದ್ದೇವೆ. ಇದು ಲೆಟೆಕ್ಸ್ ಅಂತ ಹೇಳುವ ಒಂದು ಮಾದರಿ. ಎಂತೇಳಿದರೆ ನಿಮಗೆ ಹೈಲಿ ಕ್ವಾಲಿಟಿ ಪ್ರಿಂಟ್ ಬರುವಂಥದ್ದು. ಫೋಟೋ ಪ್ರಿಂಟ್ ಆಗಿರ್ಬೋದು, ಅಲ್ಲ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಪ್ರಿಂಟ್ ಮಾಡಿಕೊಡುವಂಥ ವ್ಯವಸ್ಥೆ ಉಂಟು ಇದರಲ್ಲಿ. ಇದು 3 ಫೀಟಿಂದ 5 ಫೀಟ್ ತನಕ ಪ್ರಿಂಟ್ ಆಗ್ತದೆ. ಮತ್ತು ವಾಲ್ಪೇಪರ್ಗಳು ಎನಿ ಸೈಜ್ ಬೇಕಿದ್ರೂ ಪ್ರಿಂಟ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದು ಮೇಯ್ನ್ಲಿ ಇಕೋ ಫ್ರೆಂಡ್ಲಿ, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ. ಮತ್ತು ಔಟ್ಡೋರ್ ಬೋರ್ಡ್ಗಳಿರ್ತದಲ್ಲ, ಬ್ಯಾಕ್ ಲೈಟ್, ಫ್ರಂಟ್ ಲೈಟ್, ಇಂಥದ್ದೆಲ್ಲ ನಿಮಗೊಂದು 2.5-3 ವರ್ಷ ಕಂಪನಿ ಗ್ಯಾರಂಟಿ ಉಂಟು. ಹಾಗಾಗಿ ಇದೊಂದು ಹೊಸ ರೀತಿಯ ಒಂದು ಆವಿಷ್ಕಾರದ ಒಂದು ಮಿಷಿನ್. ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಸಹ ಪಡಿಬೇಕು ಅಂತ ಕೇಳಿಕೊಳ್ತೀನಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.